ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನಲ್ಲಿ ನಿನ್ನೆ ರಾತ್ರಿ ಸುರಿದ ಅಕಾಲಿಕ ಮಳೆ ಇಲ್ಲಿನ ಬಡಜನರ ಜೀವನಕ್ಕೆ ಸಂಕಷ್ಟವನ್ನುಂಟು ಮಾಡಿದೆ. ಗಾಳಿ ಮಳೆಯ ಪರಿಣಾಮ ಮನೆಗಳ ಶೀಟ್ ಹಾರಿ ಹೋಗಿದ್ದು ಬಡವರ ಬದುಕು ಬೀದಿಗೆ ಬಂದಿದೆ. ತುರುವೇಕೆರೆ ತಾಲೂಕಿನ ತೊರ್ಲಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ರಾತ್ರಿ ವೇಳೆ ಮಳೆಯಲ್ಲೇ ಮಕ್ಕಳು, ಮಹಿಳೆಯರು ಕುಳಿತುಕೊಳ್ಳುವ ಸ್ಥಿತಿ ನಿರ್ಮಾಣವಾಗಿತ್ತು. ಶೀಟ್ ಹಾರಿ ಹೋದ ಕಾರಣ ಇಲ್ಲಿನ ಸೀತಾರಾಮಯ್ಯ, ನಾಗರಾಜು ಎಂಬವರ ಕುಟುಂಬಗಳು ಸೇರಿದಂತೆ ಒಟ್ಟು 3 ಕುಟುಂಬಗಳು ಸರಿಯಾದ ಆಶ್ರಯ ಸಿಗದೆ ಪರದಾಡಿದ್ದಾರೆ. ಇನ್ನು ಮನೆಯ ಶೀಟ್ ಹಾರಿ ಹೋಗಿ ಇಲ್ಲಿನ ಜನರು ಸಂಕಷ್ಟಕ್ಕೀಡಾದರೂ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸಿಲ್ಲ ಎನ್ನುವ ಆರೋಪ ಕೇಳಿಬಂದಿದೆ. ಬಡ ಕುಟುಂಬಗಳ ನೋವಿಗೆ ತಹಶೀಲ್ದಾರ್ ಅವರು ಸ್ಪಂದಿಸಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ತುರುವೇಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಸುಮಾರು 8 ಗಂಟೆಗೆ ಮಳೆ ಗಾಳಿ ಜಾಸ್ತಿಯಾಗಿ ಸೀಟನ್ನು ಎತ್ತಿಸ್ತಿದೆ. ನನ್ನ ಮಕ್ಕಳು ಇಬ್ಬರು, ಒಬ್ಬ ಚಂದನ್ ಅಂತ 7 ವರ್ಷದವನು, ಸಾಗರ್ ಅಂತ 5 ವರ್ಷದವನು, ಇಬ್ಬರು ಒಳಗಡೆ ಮಲಗಿದ್ರು. ನಾವು ಈಚೆ ಕಡೆ ಸೌಂಡ್ ಬರ್ತಾಯಿಲ್ಲ ಅಂತ ಈಚೆ ಕಡೆಗೆ ಬರೋ ಅಷ್ಟೊತ್ತಿಗೆ ಒಳಗಡೆ ಸೀಟ್ ಎತ್ತಾಕ್ತಿತ್ತು. ನನ್ನ ಮಗನ ಮೇಲೆ ಸ್ಟಫ್ದು ಸಿಮೆಂಟ್ ಎಂಟದಿಬಿಟ್ಟು 3 ಬೆಳ್ಳಿಗೆ ಏಟ್ ಆಗ್ಬಿಟ್ಟೈತೆ. ಒಂದು ಬೆಟ್ಟು ತೆಗಿಬೇಕಿಂತ ಮನೆ ಬಿದ್ದಾಗಿದೆ. ಯಾರೂ ಇಲ್ಲ, ಏನಾದರೂ ಹೆಲ್ಪ್ ಮಾಡಿ, ಯಾರೂ ಇಲ್ಲ. ನಿಮ್ಮ ಹೆಸರು? ಸೀತಾರಾಮಯ್ಯ. ನಿನ್ನೆ ಗಾಳಿ ಬರ್ತಾ ಬಂದು ಸಂಜೆ ಮಳೆಗಾಳಿಗೆ ಮನೆ ಸೀಟೆಲ್ಲ ಎತ್ತಾಕಿದೆ. ನಾವು ರಾತ್ರಿ ಮನೆಗಳಿಗಾಗಲೇ ಪಕ್ಕದ ಮನೆಗಳಿಗೆ ಮನಗಿದ್ದು. ಏನು ಸಾಮಾನೆಲ್ಲ ನೆಂದೋಗಿದಾವ? ದವಸ ಧಾನ್ಯ, ಬಟ್ಟೆ ಬರೆ ಎಲ್ಲ ನೆಂದೋಗಿದೆ. ನಾವು 10 ವರ್ಷದಿಂದ ವಾಸ ಇದ್ದೀವಿ ಇಲ್ಲಿ. ಗೋಮಾಳ ಜಾಗ ಇದು. ನಮ್ಮ ಪಿತಾ ಜೊತೆ ಸೊತ್ತಿರಲಿಲ್ಲ, ಅದಕ್ಕೆ ಬಂದು ಗುಡಿಸಲು ಕಟ್ಕೊಂಡಿದ್ದು. ಈಗ ಪಂಚಾಯತಿಯಿಂದ ಒಂದು ಮನೆ ಮಂಜೂರಾಯಿತು. ಅದಕ್ಕೆ ಪಂಚಾಯತಿಯಿಂದ ಖಾತೆನೂ ಮಾಡಿಸಿದ್ವಿ, ಎಲ್ಲ ಮಾಡಿಸಿದ್ವಿ. ಕರೆಂಟ್ ಎನ್ವೈಸಿನ ತಗೊಂಡು ಕರೆಂಟ್ ಹಾಕ್ಸ್ಕೊಂಡು ಮನೆ ಕರೆಂಟ್ ಬಿಲ್ಲು ಕಟ್ತಾಯಿದ್ವಿ. ಈಗ ಪಂಚಾಯತಿಯಿಂದ ಮನೆ ಕೊಡೋಕ್ಕೆ ಪಕ್ಕದ ಜಮೀನರೊಬ್ಬರು ಈ ಜಾಗ ನಮ್ಮದು ಅಂತೇಳಿ ಕೇಸ್ ಮಾಡಿದ್ದಾರೆ. ನಮ್ಮ ಮೇಲೆ ಕೋರ್ಟಿಂದ ನೋಟಿಸ್ ಕಳಿಸ್ತಾರೆ. ಅವರು ಊರಾಗೂ ಇಲ್ಲ, ನೋಟಿಸ್ ಕಳಿಸಿರೋರು, ಮತ್ತು ಅನುಭವದಾಗೂ ಇಲ್ಲ. ನಮ್ಮ ಮೇಲೆ ಸುಮ್ಮನೆ ಆರೋಪ ಮಾಡಿದೆ.